ನನ ದುಂಬಗು ಬರ್ಪಿನ ತುಡರ ಪರ್ಬದ ಎಡ್ಡೆಪ್ಪುನು ನಿಕಟ ಪಟ್ಟೊಂದು 57ನೇ ವರ್ಷದ RMS ಮನೋರಂಜನಾ ಕೂಟದ ವಾರ್ಷಿಕೋತ್ಸವದ ರಂಗದ ಲೇಸಿಗೆ ನಿಕ್ಲಿನ ಮಾಟ ಮೋಕೆಡು ಎತ್ಕೊನೊಂದುಲ್ಲ ಕಲಾಭಿಮಾನಿದೆ ಈ ಲೇಸಿಡು ಈ ರಂಗದ ವೇದಿಕೆಡು ನಡಪುನಂಚಿನ ನಾಟಕ ಇಂಚ ಧಾಯಿ ಹೊಸ ಕಲಾವಿದರನ್ನು ಪಾಡೊಂದು ಈ ನಾಟಕ ಮಲ್ತೊಂದುಲ್ಲ ದಾದಾಂಡಲ ತಪ್ಪು ದೋಷ ಇತ್ತಿಂದ ಅವೇನು ನಿಖಲ್ನ ಮಟ್ಟಿಲ್ಗೆ ಪಾಡ್ದು ಕಲಾವಿದರಿಗೆ ಆಶೀರ್ವಾದ ಮನ್ಪುಲಿ ಈ ನಾಟಕನು ಮೂಲಗೊಬ್ಬರೆ ಅನುಮಂತು ಕೊರ್ನ RMS ಮನೋರಂಜನಾ ಕೂಟದ ಅಧ್ಯಕ್ಷರು ಬೊಕ್ಕ ಸರ್ವ ಸದಸ್ಯರಿಗಳ ಸೊಲ್ಮೇಲ್ ಸಂದಾಯಿತ ಮಂತೊಂದು ಅಂಚನೆ ನರೇಂದ್ರ ಸರಿಪಲ್ಲ ಬೊಕ್ಕ ಕಿರಣ್ ಸರಿಪಲ್ಲ ಮೊಕಲ್ನ ಉಪಸ್ಥಿತಿನ ಗೌರವಿಸೊಂದು ನಾಟಕನು ಪ್ರಾರ್ಥನೆದ ಮುಖೇನ ಶುರುಮನ್ಪೆನೊನ್ನ RMS ಮನೋರಂಜನಾ ಕೂಟದ ಕಲಾವಿದರು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಇಂಚಧಾಯಿ ತಂಡದ ನಾಟಕದ ರಂಗ ಕಲಾವಿದರು ಚೇತನ್ ಒಮಿಕಾನ್, ಹರೀಶ್ ಬೋಳಾರ, ಸುಲ್ತಾನ್ ಮನ್ಸೂರ್ ಕುಕ್ಕಾಜೆ, ಎಸ್ ಚಂದ್ರಶೇಖರ್ ಸುರತ್ಕಲ್, ನಾರಾಯಣ್ ಟಿ ಬೋಳಾರ, ಜಯಪ್ರಕಾಶ್ ಆಕಾಶ ಭವನ, ಹೆಲೆನ್ ಕ್ಯಾಸ್ತಲಿನೋ ಉಳ್ಳಾಲ, ಶ್ರೀಮತಿ ಪೂರ್ಣಿಮಾ ಕೊಟ್ಟಾರ, ಬೇಬಿ ಧೃತಿ ಬೋಳಾರ. ತಂಡದ ನಿರ್ವಹಣೆ ಹರೀಶ್ ಬೋಳಾರ. ಧ್ವನಿ ಮತ್ತು ಬೆಳಕು ರಿತೇಶ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಕಲ್ಲಡ್ಕ. ಮೋರ್ನಿಂಗ್ ಬಣ್ಣ ದಿನೇಶ್ ಶೆಟ್ಟಿಗಾರ್ ಕಾವೂರು. ಸಂಗೀತ ಗಣೇಶ್ ಕೊಡಕಲ್. ರಂಗಲಂಕಾರ ನಿತ್ಯಾಧರ್ ಅರೇಂಜರ್ಸ್ ಬೋಳಾರ ಬೊಕ್ಕ ಕಿಶೋರ್ ಪೂಜಾರಿ ಕಲ್ಲಡ್ಕ. ಸಲಹೆ ಸಹಕಾರ RMS ಮನೋರಂಜನಾ ಕೂಟದ ಅಧ್ಯಕ್ಷರು ಶ್ರೀ ರವೀಂದ್ರ ನಾಯ್ಕ್ ಬೊಕ್ಕ ನರೇಂದ್ರ ಸರಿಪಲ್ಲ. ಈ ನಾಟಕದ ಕಥೆ ಸಂಭಾಷಣೆ ಬೊಕ್ಕ ನಿರ್ದೇಶನ ಚೇತನ್ ಒಮಿಕಾನ್. ನನ್ನ ತೂಲೆ ಇಂಚ ಧಾಯಿ ಯಾನು ಎನ್ನ ಪನ್ಪೆರಪ್ಪ ಮೂಲ ಇಜ್ಜಿ ತುಂಡ ಮುಲ್ಪ ನಾಲು ದಿನದ ಬದುಕೆ ಉಂದು ತೇರಿಲಮ್ಮ. ಬಾಡಿಗೆ ತಾಯಿಲ್ಲುಂದು ಭೂಮಿ ನಂಗೆ ತೆರಿಯೊಲ್ಲೆ ಒಂತೆ ದಿನೊಟ್ಟೆ ಪೋಗುಡು ಪನ್ನಗಲೆಪ್ಪೋಲೆ ಒಂದು ಇಂಚದಾಯಿನ ಪೂರಾರೆ ಮಾಯಿನ ನಂಗೆ ತೆರಿಯಂದಿನ ದೇವರೇ ಮಳ್ಮೋನ ಯಾನು ಎನ್ನ ಪನ್ಪೆರಪ್ಪ ಮೂಲ ಇಜ್ಜಿ ತುಂಡಮಲ್ಪ ನಾಲು ದಿನದ ಬದುಕೆ ಉಂದು ತೇರಿಲಮ್ಮ. ನರಮಾನಿ ಬಜಿ ಮೂಡೇರಿ ಎಲ್ಲೆದ ದಿನ ತೆರಿಜೇರಿ ಕಷ್ಟ ಬನ್ನಗ ನರಳೊಂದು ಬುಲಿಪುವರೆ ಒಂದು ನಿಂಚ
ಇಂಚದಾಯೇನ ಊರಾರೆ ಮಾಯೇನ ನಂಗೆ ತೆರಿಯಂದಿನ ದೇವರೆನ ಮರ್ಮೋನ ಯಾನು ಎನ್ನ ಪಂತೆರಪ್ಪ ಕೂಲಯಿಸಿ ತುಂಡ ಮುಲ್ಪ ನಾನೇ ದಿನಕ ಬದುಕು ತೆರಿಲಮ್ಮ ತೆರಿಲಮ್ಮ. ದಿನಾಲ ಅವೇ ಸಾತಿರು ಬರ್ಪೆ ಇಲ್ಲದ ನಾಯಿ ಇನ್ನೇ ಇಲ್ಲಿ ಕೆಲಸ ಮಾಡ್ಕೊಂಡು ದಿನಾಲ ಏನು ಪ್ರೇಪುಂಡು ಮಾರೆ ಅದು ಎಂಕ್ಲವ ಮರ್ಲಿ ಜತ್ತಿತ ನಾಯಿದ ಬೀಲ ದೊಂಕು ನಾವು ಮನೆ ಬಂದು ಅದು ಏನು ಬೀಲಣ ಆಯ್ತ ದೊಂಕಿನಿ ಮಾರ ಪಾಪ ಆ ನಾಯಿ ವಾ ಬೊಗ್ಗಿದ ಕನ್ನಟ್ಟಿತ್ತಂದ ಬೊಗ್ಗಂಜಿ ಈ ಇಲ್ಲ ನೋಡತಿ ಎಂಕೊಂಜಿ ವಾ ಮರ್ಯಾದಿ ವಾ ಮರ್ಯಾದೆ ಕಾಣ ಬೇಗ ಬರವಂತೆ ಎಲ್ಲ ತೋಚಿ ಅಮ್ಮ 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 ಕಾಡುಗಾರ ಕುಸೇಜ್ ಮಾರೆ ನಟೋದು ಗೊತ್ತಾಡು ಯಾವಣ ಈ ಮಾರೆ ಏನು ಕುಲಗಣ ಕಾಣೆ ಅಂತ ರಾತ್ರಿ ಕಾಲ್ ಮಾಡ್ತೀನಿ ಒಳ್ಳೆ ಕಾಣೆ ಬರಡು ದೇವಸ್ಥಾನ ಬರಡು ನರಮಾಣಿ ತೋಚಿ ಇನ್ನೊಂದು ಚಾನ್ಸ್ ಮಾರೆ ತೀರ್ಪುನೇ ಎಷ್ಟರ ಚಾನ್ಸಿ ಈ ಮಲ್ಲಕ್ಕನ ವಹಿವಾಟು ಏರಿಗ ಆಗಿ ಕಿರಿಗಿನಿ ಎತ್ತಿ ಉತ್ತರಿಗೆ ಮಾತ್ರ ಗುಪ್ತು ಕನ್ಸ್ಟ್ರಕ್ಷನ್ ದಣಿ ಸರಸ್ವತಿ ಮೇಡಮ್ ಏರೇನ ಪಾಪದಕ್ಕೂ ಕರೆ ಆಗ್ತದೆ ಮಾಡಿ ಈಗ ನಾನು ಮಾಡ್ಕೊಂಡು ಆ ಪಾಪನ ಕರೆ ಮಾಡ್ರೆ ದೇವಸ್ಥಾನಕ್ಕೆ ಹೋಗ್ಕೊಂಡು ಓ ಮಹವನ ಮಲ್ಕೊಂಡು ಕಾಸನ್ನು ದೊರ್ಕೊಂಡು ಆ ಕಾಸನ್ನು ದಾವ ಅಂತಾರೆ ಪಾಪದಲ್ಲಿ ಬರ್ತೇವೆ ಅಂದ್ರೆ ಪಾಪದಕ್ಕಲೇ ಬಟ್ಟೆ ದೇವಸ್ಥಾನದ ಮಾತ್ರ ಗಾರ್ಮೆಂಟ್ ತಗೊಂಡು ಗಾರ್ಮೆಂಟ್ ಏರಿಯಾಕ್ಕೆ ಪಟ್ಟುಂಟು ಪಾಪದಕ್ಕಲೇ ದಾನ ಉಂಟಾ ಪಾಪದೇ ಅವಲಿ ಅವು ಪಾಪದ ಅವಲೇ ಕಾರಣ ಮಗಿ ಉಳ್ಳಕ್ಕ ಆಯಲ ಅಮ್ಮಗೆ ಬೂಡ್ದಿಚ್ಚು ಪುರ ಪಟ್ಟು ಮಾರೆ ₹1 ಕೊಡಿ ఒక ಎಂಕಲಂಜನ ಕೆಲಸ ಹಾಕೊಂಡು ಒಂದು ಅಂಚಿ ತಾಂಡ ಅಪ್ಪನ ಕೆಲಸ ಜಡ್ದಪ್ಪನ ಎಂದು ಓಡಿ ಕೆಲಸ ಹೋಗ್ತಾನೆ ఒక ಕಣ್ಣು ನೆತ್ತರಿದ್ದತಿ ಐದು ಕಾರಣ ಬುಡದಿಂಡಕ ಅಂಚಿನ ಆಯ್ತು ತಂದನಿ ಬುಡ್ತಿದ್ದು ಆ ಕೊಂಚ ತೂಟೆ ಮಾರೆ ತೂಟೆ ಎಲ್ಲ ಮೆಲ್ಲ ಪಂಡಿ ಬರ್ತೇನೆ ಐತೆ ಸತ್ಯ ಮಾಡ್ತಾ ಯಾವಣ್ಣ ಕಾರಣ ಮಲ್ಲವಾಗಿ ಕೇಶವನ್ನ ಬಂಗಾರ ನರ್ಮಣಿ ಬಂಗಾರ ಪಾಪದ ಅಕ್ಕಲೊಂದಿಗೆ ಮಲ್ಲ ಅಕ್ಕಲೊಂದಿಗೆ ಮಾತೆರಲು ಒಂದೇ ಲಕ್ಕ ಅಲ್ಲ ಒಂದೇ ಒಂದು ಸಮಸ್ಯೆ ಪರ್ಪರ್ ಜಾಸ್ತಿ ಪರಿಯರೇ ನಾನೇ ಕಲ್ಲದ ರಿಟೇಶ್ ಬರ್ತಿದ್ದೇನಾ ಅಕ್ಕಲ್ಲಿ ಎಂಟು ಪಾಡು ಜನ ಬಯ್ಯನಿಗಿನ ಪಾಡು ಜನ ಅಂದ್ರೆ ಇನ್ನೊಂದು ಜಾಸ್ತಿ ಅಂಚ ಇಲ್ಲದ ಕಡೆ ನಿಜ ಆರು ಬಂಗಾರ ಸತ್ಯ ಬಂದ ಜಾಮಣ್ಣ ಈ ಮಲ್ಲಕ್ಕಲ್ಲ ವಹಿವಾಟ ಅವನು ಇನ್ನೆರಡು ಹೋಗೋಣ ಪಾರ್ಕಿಂಗ್ ಕಾರದಿದ್ದು ಬೆಂಡ ಇನ್ನೆರಡು ಜಾಸ್ತಿ ಬೆಣಲಿ 4 ಹೂವನ್ನ ಟಿಕ್ಕಡು ಈ ಇಲ್ಲದ ಕೆಲಸ ಬೂರ್ಪುಣು ತುರ್ಕ ಬಡ್ಪುಣು ಹೊಕ್ಕಳು ನಾವು ಇವಾಗ ನನಿಕುಲು ಬದುಕುಲತ್ತು ಮಾತಾಡಕ್ಕೂ ನಾವು ಇಂತೇನೆ ಪಾಪದಕ್ಕೆ ಗುಂಡತಿ ಪಾಪದಕ್ಕೆ ಅಂಚೇನೆ ನನಿಕುಲು ಮಾತ್ರ ಮಲ್ಲ ನನಿಕುಲು ಮಾತ್ರ ಮುಂದೆ ಮನೆಯಲ್ಲ ಅಮ್ಮ ಇದರ ಕಡೆ ಬಾಲೆ ಇಳಿಕು ಇಷ್ಟೆ ನಟ್ಟಲ ಬಣ್ಣ ಬಾಯಿಡ್ಲ ಎಟ್ಟೆ ಪಾತ್ರೆ ಬರದಿದ್ದುಂಬೆ ಮುರಣಿಯರ ಡ್ರೈವರ್ ಬೇಲೆಗೆ ಏನೊಂದು ಬತ್ತಿತ್ತೆರಕ ನಮ್ಮ ಬೇಲೆಗಡ್ಡೆಗೆ ಹಚ್ಚ ಸಸಾರ ಕೊಡ್ಲಿದೆ ಬಲ್ಲಿಂಬೆ ಅಮ್ಮ ಆ ಸಂತೋಷ್ ಮೆತ್ತಿನ ಮದುವೆಗೆಂದು 50,000 ಜೊತೆಲಿದ್ದ 15,000 ಬೈಕೊಂಡು ಬಾಕಿದ ಕಾಸು ಸಿಕ್ಕಂಡ ಇಟ್ಟಿದ್ದು ಅವ್ರು ಸಂಬಳದ ಕಟ್ ಬರ್ತಾರೆ ಸಂಬಳಡು ಅದ ಬೇಲೆದಗಳು ಬೇಲೆದಗಳ ಕೈಟಿಂದ ಮಾತ್ರ ಈ ಗುತ್ತು ಕನ್ಸ್ಟ್ರಕ್ಷನ್ದ ಬೇಲೆ ನಿಜದ ಅಂಚಕಂದ ಯಾರು ಬೇಲೆದ
ಕೊಡ್ತದೆ ಒಕ್ಕಲಂಗೆ ಅವಸ್ಥೆ ಅವಸ್ಥೆ ಹಲೋ ಏ ತಿಮ್ಮೆ ತಿಮ್ಮೆ ಎಂಚ ಗೋಡೆಗೆ ಹಾಕಿಡು ಗುಂಡು ಗುಂಡೆ ಇದ್ದ ನೀವು ಗೊಂಡೆ ಇದ್ದಾನೆ ಹಾಕಿದ್ರೆ ಕಂಡಿ ಇದ್ದಾನ ನನಗೆ ಕಂಚನ ಗೊಂಡೆ ಇರ್ತೀನಲ್ಲ ಸೀದಾ ಹಂಬರ ಡೆಬೋಲ ಗೊಂಡೆ ಕೂದ ಕಂತಿದ್ದೀನ ಬಂತೀನಿ ಗೊಂಡೆನೆಲ್ಲ ಗುಣಕದಿ ಒಳಗೆ ಹೆಚ್ಚಿನಂತ ಗೊಂಡೆ ಜೀವನ್ನೇ ಬೆಚ್ಚಡು ಬುಡದಿವಲ್ಲ ಜಾಡಿ ಜಪ್ತಾದ ಒಂದು ಆಯ್ಕೆ ಬೆಚ್ಚಡು ಬಾಕಿನ್ನೆ ಒಯ್ಕಲ ಈ ಗೊಂಡೆ ಅಳಸ ಬರ್ತಾದೆಲ್ಲ ಬುಡದಿ ಅಳಕ್ಕೆ ಲೇ ಓ ಕುಮುದ ಒಲೆಯ ಅದೇ ಇಲ್ಲ ಪುಲ್ಯ ಕಾಣೇನೆ ಅವ್ರು ಬೆಂಡೆಕಾಯಿ ಬೇರೆ ರೀತಿ ಬೈದೆ ಬೆಂಡೆಕಾಯಿ ಕೂಡ ಮೂರು ಗೊಂಡೆ ಸಾಕು ಗೊಂಡೆ ಲೇ ತಿಮ್ಮನೆ ಹೊಡಿದಿ ಸೀರೆ ಹೊಡಿದೆ ಅಂತಾರೆ ಸತ್ಯ ಬಂದ್ರಿ ತಿಮ್ಮೇರು ನಿಂಗೆ ಗೊತ್ತಿದ್ದಿ ನಾನು ಮದ್ರಟಿ ಬಸ್ತಾ ಇರುತ್ತೆ ಚೆನ್ನಾಗಿ ಅವು ಬದ್ದಿರತ್ತೆ ಮಾಡಿ ಬದ್ದಿರತ್ತೆ ಅದೇ ತಿಮ್ಮನೆ ಹೊಡಿದ್ಯಾ ಸೀರೆ ರಾತ್ರಿಯ ದಾದಿ ಯಾನ್ ಬರೀತೀನಿ ಅಷ್ಟು ಇನ್ನು ಬಗ್ಗೆ ಬುಲ್ಲೆ ಬರೀತೀನಿ ಬುಲ್ಲೆ ಬರೀತೀನ ಆಯ್ತು ಕೇಳಿ ಲಕ್ಕದೆ ಬುಲ್ಲೆ ಲಕ್ಕದೇನಾ ಲಕ್ಕದೆ ಆಯ್ತು ಅಮ್ಮ ನಿಂಗೂ ನಿಪ್ಪೇಳು ಲಕ್ಕದೆ ಇರೇಗ ಏನೇನು ಕೊಡಿದಿನ ಸೀರೆದ ಮಂಡೆ ಬೇ ಸೀರೆಗೊಂಡು ಕೈಗಾರಲ್ಲ 20 ವರ್ಷ ಅಂದು ಒಂಜಾಣ ಸೀರೆ ಬುಲ್ಲು ಕೊಡ್ತಾರೆ ಸೀರೆ ಬುಲ್ಲು 90 ಕಂತು ಕೊಡ್ತಾರೆ 90 90 ಅಷ್ಟು ಮಾಡುತ್ತೆ 90 ಅವೇ ಅದು ಕೊಡ್ತಾರೆ ಅದ್ಯ ಈಗ ಅದು ಗೊತ್ತು ಬಂದ ಕಡೆ ಬಂದು ಅಪ್ಪಗಂಡ ಗ್ರೈಂಡರ್ ಅಂತ ಕೊರಿಯಾರು ಅತ್ತೆ ಬೇರೆ ಬೇರೆ ಅಪ್ಪಗಂಡ ವಾಷಿಂಗ್ ಮಿಷಿನ್ ಅಂತ ಕೊರಿಯಾರು ವಿಕೆಟ್ ಪುಡಿಯ ಪುಡು ಅಡಿ ಮಾಡ್ಬೇಡ ಅಪ್ಪಗಂಡ ಗ್ಯಾಸ್ ಅಂತ ಕೊರಿಯಾರು ಅತ್ತೆ ಇದು ಮಾತ್ರ ತಂದ್ಕೊಂಡಲ್ಲ ಕೂಡ ತಂದು ಕೊಡ್ತು ಬಂದ ವಿಕೆಟ್ ಒಡ್ಡ ಕೊಡು ಅವು ಇಂಚಿನ ಕಂತು ಕೊಡ್ತೀನಿ ಅವು ಮಾತು ಇಲ್ಲ ಒಪ್ಪು ನನಗೆ ಎದುರು ಲೋಯಿ ತಕ್ಕ ಮಾತು ಒಂದು ನನ್ನ ಯಜಮಾನಿ ವಿಶ್ವನ್ಯರು ಪೂರ ಕಂತು ಬರ್ತೀರಿ ಎಟ್ಟು ಪೇರು ಅರೆ ನಾನು ಎಟ್ಟಿಟ್ಕೊಂಡೆ ಅವು ಡಬಲ್ ಇಂಗಿಂಗ್ ಸರ್ಕಾರ ಅಂದಲ್ರಿ ಇರೇನು ದಾಲಾಗ ಸಿಕ್ಕಿದ್ರೆ ನೀನು ಅಮ್ಮ ಇದ್ದೇನೆ ಒಂದೇ ಜಾಗರೆ ಅಡಿಗೆ ಹೋ ನೇ ನಿನ್ನ ಅಮ್ಮನ ಜೊತೆ ಜಾಗ್ರತೆ ಬಂದ್ರೆ ನಿನ್ನ ಅಮ್ಮ ಬಾಳೆ ಬಿಬ್ಬೆ ಬಾಳೆ ಸಾದಿ ನೆಪ್ಪಿನಿ ಅಲೆ ನನ್ನ ಕಚಿ ಯಾವಾಪತೆ ನಾನು ಊರು ನಿಂಗೆ ಮಾರೆ ಅಲ್ಲಿ ಇಲ್ಲ ಏ ಗೆಡ್ಡೆ ಅಲ್ಲಿ ಇಲ್ಲ ಇದು ಒಟ್ಟು ಒಟ್ಟೆಯ ನೀ ಒಟ್ಟೆದ ಆಯ್ತು ಒಟ್ಟೆಯ ಬಲವೇ ಇಲ್ಲ ಬಾದ ನೀನು ಅಮ್ಮೆ ತಕ್ಕುವೇನಾ ಅಲ್ಲ ಮಿತ್ರ ಸವತ್ತು ತಿಳ್ಕೊಂಡು ಕೂಡ ತೂವಲ್ಲಿಗೆ ತೂದು ಒಂಜಿ ಜನ್ಮ ಕೊಡ್ತದು ಮಾರೆ ರಕ್ತದ ಬಾಲಿ ಆಯ ಕುರ್ತು ಯಾರು ಬಾಲ್ಚಾಡ ಅನ್ಕೋತ ಸಾದಿ ನಡಪು ಗೊತ್ತಾಗುತ್ತೆ ಅಮ್ಮೆ ಏನು ಮಗಿರು ಬಾದೇಟದ ಇಂಚಿನ ಮಾತ ಬಂದು ಎನ್ನ ಅನೇಕ ಮಾತಾಡ್ಕೋಬೋ ನಿಮ್ಮನ ಒಡೆದ ಸೀರೆ ಅಳದ್ರಕ್ರಿಯ ಅಂದ್ರೆ ಯಾನೇ ದಾಯಿಗೆ ರಾಕೆ ಊಟ ಬಂದಿಗೆ ಅಂದ್ರೆ ರಾಕೆ ಊಟ ಬಂದಿಗೆ ಈ ಟೈಟ್ ಮಾಡ್ಬಾರ ತಿಮ್ಮೆ ಬಿಡ್ತಂಡ ಟೈಟ್ ಮಾಡ್ಕೊಂಡು ಯಾರು ನಿನ್ನ ಅಮ್ಮೆ ಯಾರನ್ನೇ ಮದಿಪ್ಪುದಿಯರೆ ಅದ್ರೆ ನಿಮ್ಮನ ಒಡೆದಿ ಸೀರೆ ಗೊಂಡಿಗೆ ಬಂದವ ಕಾದನು ಪುಂಜನ ಪೊಣ್ಣು ಪುನಗ ಗೊಂಡೆ ಓಡಗಿ ಬೀವೊಡನೆ ಗೊತ್ತಾಯಿತು ಆಂಡ ಗೊಂಡೆ ಓಲ ರಾಕೆಡೆ పోతుండ ನಿನ್ನ ಈ ಗೊಂಡು ಮಾಡಲಿ ಮಾರೆ ಗೊಂಡೆ ಲಂಗಡೆ ಹೋಯ್ತು ಪುಣ್ಯ ಹಾಗೆ ಮಾತ ಈಗ ಮಾತ್ರ ಯಾವತ್ತ ನಡಿಗೆ ನೋಡು ಅದೇ ಅಲಕ್ಕ ಚೇಂಜ್ ಮಾಡಿ ಗುರುಕುರೆ ಗೋಡೆ ಕಲೆ ಇದ್ದಾರೆ ಗುರುಕುರೆ ಅವು ಏನು ಮೋದಿ ತಿಂತಿನತ್ತಮ್ಮಪ್ಪ ಎನ್ನೋಟು ಬುಟ್ಟಿ ಪ್ರಶಾಂತ ತಿಂತೆ ನೀ ಬಂಜೇನೆ ಮಾರೆ ಆ ಜೋಕರೇನ ಗುರುಕುರೆ ಲೇ ಬಡಪ್ಪ ಅಣ್ಣ ಒಳ್ಳೆ ಕುರ್ಲ ಎಂದು ಓಡಿ ಓದಿರ್ಬೋ ಅಮ್ಮ Take a walk on the shore, coming close to you. ಮಮ್ಮಿ ತಿನ್ನೋಣ ಕೇಶವ ಬೈಜರಮ್ಮ ಅರೆದು ಮುಂದೆ ಮುಟ್ಟ ಪಾಟು ಬೂರಿಯರಂಡು ಜಾನು ಇವಳೇ ಕೊಡ ಅಮ್ಮ ಜಾನ್ ಪನ್ನೀರ್ ತಕ್ಕೊಂಡೆ ಅಮ್ಮ ಆಲ್ ಪಂಡಿನ ಇಟ್ಟು ಕಾಲ ತಪ್ಪಿಸಿ ಅಯ್ಯಗ ಬಸ್ ತಪ್ಪಿಡ ಇಟ್ಟಿಡಕ
ಅವನಲ್ಲಿ ಇವಳಲ್ಲಿ ಮಾತಿಲ್ಲ ಕಥೆಯಿಲ್ಲ ಎದುರೆದುರು ಬಂದಾಗ ಹೆದರಿ ನಿಂತಾಗ ಅಲ್ಲೇ ಆರಂಭ ಪ್ರೇಮ. ನಾನೇ ಸಂತು ತುಂಬಲಕ್ಕೆ ಉಲ್ಲೇಸನ ಏನಂತೂ ಯಾನ್ ಬಚ್ಚಿದೆ ಅತ್ತ ಕುಮದ ಯಾನ್ ಮೂಲ ಕೆಲಸ ಸೇರಿದ ಆಜೆ ತಿಂಗಳ ನೀನು ಫಸ್ಟ್ ತೂತು ಅಂದು ಸಂತು ಯಾನ್ ನಿಟ್ಟೇ ತೂಯಿನಿ ಆ ವಿಧಿ ಒಂದು ಎಂಚಿನ ಗೊಬ್ಬು ಗೊಂಡು ತೂಲ ಎಂಗಳ ಬದುಕಿಡು ಅಂದಪ್ಪ ಎಂಕುಲ ಬದುಕಿಡು ಗೊಬ್ಬಿನ ಅಂಚನ ಆ ವಿಧಕ್ಕೆ ಎಂದ ಸವಾಲ್ ಯಾ ಓವರ್ ಆಕ್ಟಿಂಗ್ ಕೊಡ್ಚಿ ಮಗದ ನಿಂಚು ಆಪದಿನಿ ನಾನು ದೀಪಾವಳಿ ಬರ್ತೀನಿ ಮಗ ಅಂಚನಿ ಡ್ರೆಸ್ ಪೊಲ್ಲೆರ್ ಕೊಡ್ಕೊಂಡು ಬರ್ತೀನಿ ಡ್ಯಾಮನ್ ಉಳ್ಳೇರು ಅಲ್ಲ ಸತ್ಯ ಬಂತ ಕುಮ್ಮದ ಎಂಕುಂದತ ದುಂಬು ಎಲ್ಲಿ ಅಪ್ಪನಗ ಎಂಕುಲು ಒಂಜೆ ಸಾಡು ಮನೆ ಕೆಲಸ ಮೊತ್ತಂತತ ಅವು ಯಾನು ಇತ್ತಲ ನಿಂತೆ ಅಂದು ಸಂತು ಎಂಕುಲ ನೆನಪವನು ಅಂದ ಎಂಕುಲು ಶಾಲೆಡುಪ್ಪುನಗ ಪತ್ತನಡ ಗೊಬ್ಬು ಅಂತೀನಿ ಬೊಕ್ಕ ಕೈ ಬತ್ತೊಂದು ವಿನಿಫರ್ ಬ್ಯಾಮನ ಬಿತ್ತಲಗ ಹೋಗ್ತೀನಿ ಅವೆ ಕುಕ್ಕಲ ಕೊಂಕಲು ಬೇಕು ಬೊಕ್ಕ ನಮ್ಮ ಶಾಲೆಡುಪ್ಪುನ ಪೌರಾಣಿಕ ನಾಟಕ ಮಂತೊಂದು ಪೌರಾಣಿಕ ನಾಟಕ ಅವು ಸೂಪರ್ ಇದ್ದರ ಮನ್ಪುಗನೆ ನಾಟಕ ದೇ ಈ ನಾಟಕಡ್ ಯಾನು ಶಾಕುಂತಲೆ ಈರ ದುಶ್ಯಾಸನ 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 ಅತ್ತಿದೆವು ದುಶ್ಯಂತೆ ಅಂದ ನನ್ನ ದುಶ್ಯಂತೆ ಶುರು ಮಾಡ್ಬೇಕ ಗಣೇಶರ ರೆಡಿ ಆಯ್ರಿ ಮೈಕದಾರ ರೆಡಿಯಾ ಒಂದು ಪೌರಾಣಿಕ ಪಾಡ್ಲದುಕ ಶಾಕುಂತಲೆ ಏಕೆ ಹೀಗೆ ಮಾಡಿದೆ? ಏನು ಮಾಡಲಿ ಮಹಾಪ್ರಭು, ನನ್ನ ತಂದೆ ನನ್ನನ್ನು ಮಂಗ ಮಾಡಿ ಆ ಮಂಗನಿಗೆ ಮದುವೆ ಮಾಡಿಬಿಟ್ಟರು. ಅಯ್ಯೋ ದುರ್ವಿಧಿ, ಕಟಕಟ ಸಹಿಸಲಾರೆ. ಕಟಕಟ ದಿಗದ ಕಟ್ಟೆ ಅಕಟಕಟೆ ಸುರು. ಅಯ್ಯೋ ದುರ್ವಿಧಿಯೇ, ಅಕಟಕಟ ಸಹಿಸಲಾರೆ. ನಿನ್ನ ತಂದೆ ಇಂತಹ ನೀಚ ಕೃತ್ಯವನ್ನು ಎಸಗಿದನು. ಹೌದು ಮಹಾಪ್ರಭು, ಅವನಲ್ಲಿ ಅದು ಉಂಟು ಇದು ಉಂಟು ಎಂದು ಹೇಳಿ ಮಂಗ ಮಾಡಿ ಮದುವೆ ಮಾಡಿಸಿಬಿಟ್ಟರು. ಅದುಂಟು ಇದುಂಟು, ಅದನ್ನು ಅದು ಅಲ್ಲಿ ಮಾಡು, ಇದು ಇದಾಗಿ ಮಾಡು, ಅದರಲ್ಲಿ ಇದುಂಟು ಇದರಲ್ಲಿ ಅದುಂಟು, ಇದೆಲ್ಲ ಮೌನೇಶನದ್ದೇ ಕಾರವಾರ. ಮೌನೇಶ ಅಲ್ಲ ಮಹಾಪ್ರಭು, ಅದು ನನ್ನ ತಂದೆ ಉಮೇಶ. ಅದು ಇರಲಿ ಶಾಕುಂತಲೆ, ನಾನು ನಿನಗೊಂದು ಉಂಗುರ ಕೊಟ್ಟಿದ್ದೇನಲ್ಲವೇ, ಅದನ್ನು ಏನು ಮಾಡಿದೆ? ಏನು ಮಾಡಲಿ ಮಹಾಪ್ರಭು, ಅದನ್ನು ಯಾವ ಮಾಯಿಂದ ಹೇಳಿ ನಾನು? ನಿನಗೊಂದೇ ಬಾಯಿ ಇರುವುದಲ್ಲವೇ, ಅದರಲ್ಲೇ ಹೇಳುವ. ಉಂಗುರವನ್ನು ನಾನು ಮಹೇಶಾಚಾರ್ಯ ಚಿನ್ನದ ಅಂಗಡಿಯಲ್ಲಿ ಅಡೆದು ಬಿಟ್ಟು ಐನ ಮುಕ್ಕು ತಿನ್ನಾನು ಮಾಡ ಒಂಜಿ ಪಕ್ಕಡ ಡೈಲಿಗೆ ಬನ್ನಿ ಆಜು ತಿಂಗಳ ಅಂದು ಈ ವರ್ಷ ಅಂಡು ಮನೆಗೆಲ್ಲ ಸಂದು ಮಾತ ಒಂಜಿ ವಹಿವಾಟು ಮಲ್ಪನೆ ಅಂತ ಐನ ಮುಕ್ಕು ಅಂದಲ್ಲ ಸತ್ಯ ಬಂಟ ಕುಮದ ನಿನ್ನ ಎಂಕ ಮರೆಪರ ಆವೊಂದಿಚ್ಚು ಕುಮದ ಆವೊಂದಿಚ್ಚು ರಾವಣ ಓ ಸರಿಟ್ಲ ಆವೊಂದಿಚ್ಚು ಭಯಂಕರ ಟೈಟ್ ಆಪು ಈ ನಮ್ಮನೆ ಬುಲೆಂಡ್ ಆವ ಸಚ್ಚು ಅದ್ರಲ್ಲಿ ತಂಗಿ ಒಂದು ಕೊಲ್ಲರೆ ಕೊಡ್ತೀನಿ ಈಗ ಅಳತೆ ಉತ್ತರ ಬೆಲ್ಲ ಏನು ಬೈದ ಸ್ಟೆಪ್ ಈ ಡೈಲಾಗ್ ಬಂದ್ರೆ ಓ ವೈರಸ್ ಅದನ್ನ ಹಾಕೊಂಡು ಕೊಡ್ತೀವಿ ಎಪ್ಪುಜಿ ಮಾರಾಯ ಕುಳ್ಳು ಹಾ ನೇ ಅಳತೆರೋ ಬರಪಿ ಹಾ ಕುಚ್ಚಿಗೆ ಹತ್ತು ಈ ಹೊಡೆದು ನಮ್ಮಡಿ ಬಿದ್ದಾಡ್ತೀನಿ ಏನಂತ ಬನ್ನಿ ನೀ ಕುರ್ಚಿಗೆ ಹತ್ತು ಬಂದು ರಾಮ ಕುರ್ಚಿಗೆ ಹತ್ತು ಮತ್ತು ಕುತ್ತಿಗೆ ಹತ್ತು ಅಳತೆರೋ ಬರೇ ಪಾಸ್ ಆಗಿರವಲ್ಲ ಕಿಟಕಿಲ್ ಬಂತು ಕೈ ಎಂಟು ದಾದಿ ದೇವಿಯಾ ಊರಣಿ ದಸರಾದ ಟ್ಯಾಬ್ಲಗು ಬಾರಿತ್ತೀರಿ ದೇವಿ ಅರ್ಥ ಬರೀವಿಯ ಆವಿ ಹಂಗಿನ ಅರ್ಥ ತಗ ಪ್ಯಾಂಟ್ ತಗದಂತೀಯ ಅಳತೆ ಬರ್ತಾರೆ ಬೆಳತ ಮರ ಸುತ್ತಿನ ಕಾಕು ಸೊಂಟೆ ಯಾವ ಕುಮುದ ಸೊಂಟ ಯಾವ ಈ ಹಳ್ಳಿ ಹೇರಿಯ ಸೊಂಟ ಬರಲಿ ಬನ್ನಿ
ಏತು 34 ಎಕ್ಕುಜಿ ಮಾರೆ 40 ಮತ್ತೆ ತೂಲೆ ತೀರ್ಬೋಡ ಸರಿ ಬರ್ತದೆ ಅಮ್ಮಣ್ಣ ಕುಮುದ ಬರ್ತಾವ ನಾವು ಜಾಗ್ರತೆ ಅತ್ಯ ಬತ್ತಿನ ಗಿಡಕ್ಕೆ ಮತ್ತೆ ಈನವನ್ನೇ ಬೆಚ್ಚಿ ಹಾಕಿನ ಹೋಗಿರೆ ದಾದಿ ಇಂಜಿ ದಾದಿ ಅವರಿನ ಕ್ಲಾಸ್ಮೇಟ್ ಅತಿ ಕ್ಲಾಸ್ಮೇಟ್ ಆತ್ಮಂಗ ಬಂದಿದೆ ನಿನ್ನ ಕ್ಲಾಸ್ಮೇಟ್ ನನ್ನ ಬಂಜಿ ಮಾತ್ರ ಇಲ್ಲ ಅವು ಇಲ್ಲ ಪ್ರಾಯ ಇದು ಎಂಕುಳೂರು ಅರ್ಜನ ಕ್ಲಾಸ್ ಇಡು ಏರ್ಲ ಇಜ್ಜನ ಬರ್ತಿಗೂ ഞാൻ ആർല ಎಂಚಿನ ಇರಲ್ಲ നിങ്ങൾ ಮನೆಗೆಲ್ಲ ಸಂಬಂಧ ಮನೆಗೆಲ್ಲ ಅಲ್ಲೇ ಇತ್ತೆ ಕೊಡ್ದು ಇತ್ತೆ ಬಲ್ದಾಳ ಇತ್ತೆ ಬಂದು ಅವಸರ ಇಚ್ಚಿಂದು ಪನ್ನಿ ಸೊಲ್ಲು ದಾಂಡ ತೂದು ಹೋತ ಹೆಚ್ಚೆ ತೂದು ಬಾಬಿ ಬಲ್ಲು ದಾಂಡ ನಮಗೆ ಗುಳ್ಳೆ ನನಗೆ ಅವಸ್ಥೆ ಮಾರ ಹೆಂಚಿನ ಬೇನವ ಆಗ ಕೊರ್ದು ಎಂಕದ ಹಾಲೆಚ್ಚಿ ಮಾರೆ ಅಂಚಿನ ಒಂಜಿ ಬಂಜೇಲೆ ಮಾರೆ ಬಚ್ಚಿ ಕೂತೀವಿ ಅದು ಇದು ಒಂಜೆಟ್ಟು ಉಂಟಾಯಿನ ಒಂಜೆ ಬುಲ್ಲಾಗಿದ್ದು ಮೆಗ್ದಿ ಅವಳ ಬಚ್ಚಿ ಒಂಜೆ ಯಾವು ಆನೊಂಜಿ ಅವಸ್ಥೆ ಮಾರೆ ಉನಿ ಟೀಚರ್ ಕಾಲ್ ಬಂತೀರಿ ಪರ್ಣ ಟೀಚರ್ ಕಾಲ್ ಬಂತೀರಿ ಜೋರ್ದಾರಿ ಹೆಚ್ಚಿನ ಮನ ಕೆಲಸ ಮಂತ್ಪನ್ನಿಕ್ಕು ಬೆಂಚಿ ಉಂಟಾಯಿಗೆ ಮಾರೆ ಅವು ಎಂಟ್ಲಿನ ಉಂಟೊಂದಿದ್ದೀರಿ ಎಂಚಿನ ಉಂಟಾಡು ಮೇನ ಉಂಚಿನ ಬೆಟ್ಟು ಬೇಂಚಿ ತುಂಡು ಅರ್ಧ ಎಂಕು ಕಾಲು ನಿಮ್ಮ ಮಗ ಬೆಂಚು ಮುರಿತಿದ್ದಾನೆ ಅದನ್ನು ಸರಿ ಮಾಡಿಸಿದ್ರೆ ಅವರ ಸೊಂಟ ಮುರಿತೇನೆ ಅದಕ್ಕೆ ದಿನೇತು ಬೋಡವು ಸೊಂಟ ಮುರಿಬೇರೆ ಒಂಜಿ ಟೀಚರ್ ಅತ್ತ ಒಂಜಿ ವಿದ್ಯೆ ಕಲ್ಪನೆ ಗುರುಕುಲ ಒಂಜಿ ಮರ್ಯಾದೆ ಕೊಡತ್ತ ಅಂಚ ಬೊಕ್ಕ ಯಾವುದು ಸರಿ ಬರೋದು ಕೊಟ್ಟು ಮಾರೆ ಏ ಅದು ಇತ್ತಿರ ಪತ್ತಂ ಪೊಯ್ನಿ ಅಂಚಿನ ಒಂಜಿ ಅವಸ್ಥೆ ಮಾರೆ ನಿಂಗೆ ಸಾಕಾದು ಗೊತ್ತು ಆಳಿದಾಳು ಓ ಕುಮುದ ಇಡುವಲ್ಲ ದಾದಿ ನೇ ಕುಮುದ ಇದು ಗುಳ್ಳೆ ಅಂತಲ್ಲಿ ಹುಲ್ಲೆ ತಿನ್ನೊಂದುಲ್ಲೆ ತಿನ್ಪಿನ ಬೇಳೆ ಸಂತು ಏನ್ ಬರ್ತೀನಿಯಾ ಅಂದ ಇದು ಚಾಪರಿಯನಿ ಅಲ್ಲೇ ಕಂಡನಿ ಮೂಲ ಜೀವಂತಲ್ಲಿ ಮೂಲ ಆಡಗೇನುಲ್ಲ ಏ ಪವತಿ ಚಾಪರಿ ಪೇ ನೀವು ಚಾಗನೆ ಪೇ ಇದು ಪರಿಯರನೆ ಪರಿಯರತ್ತೆ ಮೀಯರೆ ಬಲೆ ಮೀ ಪೇ ಬಲೆ ಬಲೆ ಚಾದಿನ ಬಲೆ ಭಯಂಕರ ಮಾರೆ ಅತ್ಯ ನಿಕ್ಕು ಎಣ್ಣೆ ಹೊಡೆದಿ ಗೋಮನಿಗೆ ನಿಕ್ಕೊಂದು ಮದುವೆ ಸನ್ನೆ ಓಂಗನೆ ಎಂಕೊಂದು ಅದಕ್ಕೆ ಪರ್ಸೆಂಟೇಜ್ ಮಾರೆ ಓಂಗನೆ ತುಂಬುಚ ತುಂಬಿಗೆ ಮಾರೆ ಓ ಎಣ್ಣೆ ಹೊಡೆದಿ ಜಾಗ್ರತೆ ಅನ್ಕೊಂಡು ಮಾರೆ ಈ ಆಸ್ತಿ ಬದುಕು ಪೂರ ನಮ್ಮ ಕೈ ಸೇರೋಡತಿ ನಮ್ಮದಾಯ ಏನ್ ಬಲವೇ ನೋಡು ಅವೇ ಇರ್ನ ಅಣ್ಣಗ ಪಾಲ್ ಕೊರಿಯಲು ಬಲ್ಲಿ ಈ ಆಸ್ತಿ ಬದುಕು ಪೂರ ನಮ್ಮ ಕೈ ಸೇರೋಡ ಅಂಡ ಇರ್ನ ಅಣ್ಣೆ ಈ ಇಲ್ಲಡು ಬೇರೆ ಬಲ್ಲಿ ಅರೆ ನೀವು ಇಲ್ಲಟ್ಟು ಬಿದೈ ಪಾಡೋಡು ಎಂಸಲ ಇರ್ನ ಅಣ್ಣೆ ಮೂಕು ಮುಟ್ಟ ಪರಂದೆ ಉಪ್ಪೇರು ಅರೆಗೆ ಲಡ್ಡು ಮುಕ್ಕಾಲು ಕಾಸು ಕೊಡ್ತು ಬುಟ್ಟಾಂಡು ಅರ್ನಾತಿಗೆ ಉಪ್ಪೇರು ಒಕ್ಕ ಈ ಆಸ್ತಿ ಮಾತ್ರ ನಮಕ್ಕೆ ಈ ಪನ್ಯ ಸರಿಯಾ ಅಣ್ಣನ ಈ ಇಲ್ಲಡು ಬಿದೈ ಪಂಡ ಈ ಆಸೆ ಪೂರ ನಮಕ್ಕೆ ಯಾನ್ ಕಡೆಯ ಬಗ್ಗೆ ಗೊತ್ತಾಗತ್ತೆ ಗೊತ್ತಾಗ ಬಲೆ
ಬರ್ತಿದೆ ಉಂಟತ್ತೆ ಬೈಯದು ಶಾಪಿಂಗ್ ಹೋಯಂದು ಈಗ ಬೇಗ ಬಲೆ ಅದೇ ಅದಕ್ಕೆ ಬರ್ತಿದೆ ನಮ್ಮ ಹೋಟೆಲ್ಗೆ ಮಾತ್ರ ಬಂತ ಪೂರಿಗಳ ಬಂತ ಪೂರಿಗಳ ಬಂತ ಅದೇ ಓಲದಲ್ಲಿ ಶನಿ ಅಡ್ಡ ಬರ್ತಿಲ್ಲ ಕಾಣ್ತು ನಿನ್ನ ಅಣ್ಣಗೊಂತೆ ಬುದ್ಧಿ ಬಲ್ಲೆ ಕಾಂಡನೆ ಮೂರು ಮಾತ್ರ ಹಾಳ ಓಕೆ ಇಂಚಿನಮ್ಮ ಕಾಂಡನೆ ಇಂಚಿನ ಅವಸ್ಥೆ ಬೆಚ್ಚ ಅಂದುಕೊಂಡಿದೆ ಮೂಗು ಮುಂಟ ಬರೋದು ದಾದ ವರ್ಷಮೇಲಿನ ಪುಲ್ಯ ಕಾಣನೆ ಬಂದು ಬರೋದಿಲ್ಲ ಸರ್ ಒಂಚೂರ್ಲ ನಾಚಿಕೆ ಇಚ್ಚಾರಿತ್ತು ಇಲ್ಲದ ಜವಾಬ್ದಾರಿ ದಾಲ ಇಚ್ಚಾರಿತ್ತು ಊರಲ್ಲ ಆಯ್ನೆ ಕತ್ತು ಪಾಡದು ಒಕ್ಕ ಆಯ್ನ ಕುಡಿದಿದ್ದು ಕೋಪ ಬರುತ್ತೆ ಹುಲ್ಲುವ ಈ ಮೂಕು ಮುಟ್ಟ ಪರ್ಪ ಜಗ್ಗುವ ವೈಸ್ಕಲ ಆವಂದಿರಾಯ ಈ ಇಲ್ಲಡೆ ಇಟ್ಟಿಲ್ಲದಾನೆ ಯಾರು ಬರ್ಪೆ ಕೂಡ ಮೂರುವೆ ಎಲ್ಲ ಬುದ್ಧಿಗೆ ನೆನಪಿಡ್ತಾರೆ ಜೀವನ ಎಲ್ಲ ಬರ್ಪುಜ ಅವೇ ಎಲ್ಲ ಬರ್ಪುಜ ಸಾಮಾನ್ಯ ಸಾಮಾನ್ಯ ಎಲ್ಲ ಮಿಷನ್ ಯಾವ ಮಿಷನ್ಗೆ ಜನನೇ ವಿದ್ಯಾವಂತನಿಗೆ ಬಿಡ್ತಾ ಅವನಿಗೆ ಬಿಟ್ಟೆ ನನ್ನ ಅಮ್ಮ ನಾನು ಮೈಕಿಲ ಕೊಟ್ಟಿದ್ದೀನಿ ನಾನು ಇಲ್ಲ ಇತ್ತು ನನಗೆ ಸಾಮಾನ್ಯ ಇದಲ್ಲ ಈ ಸವದಲ ಮೊದಲು ಅಮ್ಮ ದಾರಿ ಎತ್ತಿ ಬನ್ನಿ ಇನ್ನ ಬುದ್ಧಿಗತಿ ಈ ಇಂಥ ಪಕ್ಕದಿಂದ ಬರೋದಿತ್ತಲ್ಲ ಅದೆಲ್ಲ ಬೇಕಾಗುತ್ತೆ ಬನ್ನಿ ಇನ್ನು ಅಮ್ಮ ಒಂದು ಆಸೆ ಪೂಜ ಇನ್ನು ಎಣ್ಣೆ ಬಗ್ಗೆ ಇರ್ತಲ್ಲ ಇನ್ನು ಮಲ್ಲ ಬಗ್ಗೆ ಇಲ್ಲದ ಮಾತ್ರ ಜಲಪ ಹೆಸರು ಆಯ ಒಂದು ಸ್ನಾನ ಮಾಡಿ ಉಟ್ಕೊಂಡು ಅದೇ ಒಂದು ಆಸೆ ಪೂಜ ನೀ ಹೆಸರಲ್ಲ ಅಡಿಯೇ ಬಲ್ಲಿ ಈ ನನ್ನ ಇಂಚ ಮಾತ್ರ ಮಣ್ಪೇಡ ಬಲ್ಲಿ ಇಲ್ಲಂಗಿ ಬಾಳೆದ ಬರ್ತಿರಳು ಅಜ್ಜಿನ ಬರ್ತಿರಳು ಬಾಳೆದ ಬರ್ತಿರಲ್ಲ ಅಮ್ಮ ಬರ್ತೇನೆ ಅಪ್ಪ ಬಿಂಗೇರು ಮಾತ್ರ ಬಂದಾಗ ಈಗ ಈ ಸ್ಥಿತಿ ಇರ್ತಲ್ಲ ಅಕ್ಲಿಗೆ ಬೇಜಾರಾಗ್ತದೆ ಬಂದ ಇಲ್ಲಿ ಸರಿ ಬಂತೀನಿ ನೀರು ಹಣ ಅಂದ್ರೆ ಸಾಧ್ಯ ಗೊತ್ತಾಗುತ್ತೆ ನೀರೊಂದು ನೆಲಮನೆ ಅವರು ಅಪ್ಪ ಮಾತ್ರ ಸ್ತ್ರೀಯಲ್ಲಿ ಖುಷಿ ಆಗ್ತದೆ ಗೊತ್ತಾಗುತ್ತೆ ಅರ್ಥ ಮಾಡ್ತದೆ ಬಿಟ್ಟು ಒಂದು ಎಷ್ಟೇ ನಿರ್ಮಾಣ್ಯ ಮಾಡಿಗೆ ತಾಯಿಯುಂದು ಭೂಮಿ ನಂಗೆ ತೆರೆಯೊಲ್ಲೆ ಒಂಟೆ ದಿನಕ್ಕೆ ಪೋಡು ಬನ್ನಗಲೆ ಪೋಲೆ ಇಡಬಲಿಗೆ
ಆಯ್ತು ಯಾನ ಸೆಕೆಂಡ್ ಇತ್ತೆ ರಟ್ಟಿ ಜರಟಿಗೆ ಸೆಕೆಂಡ ಇವಾಗ ಕಣಿಗೆ ರಟ್ಟಿ ಕೊರಬೇಕು ಹತ್ತು ಮೇಲೆ ನಿಕ್ಕೆ ಈಡವೇ ಬಂಜಿ ಮತ್ತು ಬಳಿದರೆ ತೀರ್ವನಿತ್ತು ಯಾರಿದ್ದೆ ಡೈಟ್ ಮಾಡೋದಿಲ್ಲ ಪಪ್ಪ ಏನು ತೀರ ಡಯಟ್ ಮಾರೆ ತುಂಬುದಾರಿ ಒಳಗೆ ಸಂಜನ ಮಾತ್ರ ತಿಂದು ಗಾಳಿ ಉಂಟು ಕೂಡ ಡಯಟ್ಗೆ ಹೆಚ್ಚು ರಕ್ತಸವಾರಿ ಜನ್ಮ ಬರ್ತಾರೆ ಅದೇ ಇರ್ನ ರಕ್ತಸವಾರಿ ನಮ್ಮ ಮಗನಿಗೆ ದಾಗುತ್ತೆ ಬಾದಾಗುಳಿ ಅಮ್ಮ ಇಲ್ಲಕ್ಕ ಸ್ವಲ್ಪ ಅವಡೆ ಅದೇ ಬಂದ್ರೆ ನೀವು ಮನೆ ಇತ್ತು ಮಾರೆ ಹಿಂದೆ ಅಮ್ಮ ಹಿಂದೆ ಎಲ್ಲ ಪಪ್ಪ ಅಂದ ಅಂತ ನನಗೆ ಡೌಟ್ ಲೇ ಈ ಐದು ಸೋಜಾ ಜನ ಪಪ್ಪ ಏನುಂಟು ಸೋಜಾದೇನು ಏ ಸೋಜಾದ ಮಾರೆ ದೇವರಿಗೆ ಸೋಜದೆ ಬಾದಾಗುಳಮ್ಮ ಅಲ್ಲ ಇಟ್ಟು ಡಯಟ್ ಬಂದಿದ್ದೆ ಬಡ ಪುಲ್ಲಿಗೆ ಬನ್ನಿ ಮೇಡ ಬಾಬಾ ಉಲೆ ಪುಂಡಿ ಮಂತಿದ್ದೆ ಪುಂಡಿ ಪುಂಡಿ ಉಳಿದ ಎಲ್ಲ ಉಳೆ ಕಂಡ ಮರೆಯಿಸಿ ಮಾರೆ ಮರೆಯಲ್ಲಿ ಕೊಂಡ ಆವು നിങ്ങൾ ഏത് കാപ്പനതാണ് ഒരു പലേ പോയി ಅಂದೇ ದಾವಣ್ಣ ಅಮ್ಮ ಕೂಡ ಅವನಿಗೆ ಬುದ್ಧಿ ಬಂದು ಉಂಟ ಪರಸ್ಪರ ಬಿಟ್ಟು ಧರ್ಮಾಡಿ ಅವನ ದಾಮಿ ಎಲ್ಲ ಮೆಕ್ಕಲಕ್ಕೆ ಇಲ್ಲದ ಜವಾಬ್ದಾರಿ ಬಂದದ್ದು ಯಾಲ ಇಲ್ಲದ ತಂದು ಮಾಡಿದ್ರೆ ಭಾರಿ ಕಿಶನ್ ಇಷ್ಟೇ ನೀರಿನ ತೂಕ ಬಂದಾಗ್ಬಿಟ್ಟು ನಮ್ಮ ಒಡಿಯಲ್ಲಿ ಸಿಕ್ಕಿದ್ರೆ ಮಾತ್ರ ನಮ್ಮನ್ನು ಗೆಲ್ಪು ಗೆಲ್ಪುನೇ ಬರ್ತೇವೆ ಮಾತ್ರ ನಡೆಯೋದೊಂದು ಗಾಂಧಿ ಗೌಜಿ ಬರುತ್ತೆ ನಾನು ನಮಗೆ ಹಾಂ ಗ್ರೂಪ್ ಡ್ಯಾನ್ಸ್ ಹೆಚ್ಚಿನ
ಅಣ್ಣ ಇಲ್ಲ ಅಲ್ಲೇ ಮಾತಾಡು ಅನ್ನೆ ಇವನ ಅನ್ನೆ ಬಂದ್ರೆ ಇಂಕ ನಾಚಿಕೆ ಆಗ್ಬೋದು ಎನ್ನ ಓ ಒಂದು ವಸ್ತುನ ಮುಟ್ಟು ಹೇಗಿದ್ದು ಇವಾಗಿಚ್ಚಿ ರಾಜಾಡಿ ಅಂಗಿ ಬಂದು ರಾಜಾಡು ಇದು ಎಂಗಲ್ಲ ಇಲ್ಲದ ವಿಷಯ ಎಷ್ಟು ಮೂಜಿನ ತರಬಾಂಡ ಅಗತ್ಯ ಇಚ್ಚಿ ಅಮ್ಮ ಅಮ್ಮ ಎನ್ನ ಅಂಗಿದ ಪರವಲ್ಲೇ ఆయన పిండి డైరెక్ట్ ಮಾಡ್ತಿದ್ದೆ చెప్పుమే ఆయన అంగి పాడిన ಯೋಗ್ಯತೆ ಇಕ್ಕಿಚ್ಚಿ ಅಂಗಿ ಪಾಡಿಲ್ಲ ಯೋಗ್ಯತೆ ಬೋಡು
ನಾನು ಆಯಾಗಿ ಮೋತಿ ಬಂದ ದಾದನ್ನು ಗೊತ್ತುಂಡೆ ನಾಲ್ಕು ಬೇಕತಾಯಿ ಅಮ್ಮ ದಾದಾಡಿಯ ಅಮ್ಮ ದಾದ ನಿಕ್ಕುತ್ತಾನೆ ಅಮ್ಮ ದಾದಾಡಿ ಹುಷಾರಿದ್ದೀವಿ ಬಂದು ಬನ್ನಿ ಆಸ್ಪತ್ರೆ ಹೋಗಿ ಅಮ್ಮ ಅವಳು ನಾನು ಬೇರೆಗೆ ಡ್ರೈವರ್ ವೈದ್ಯ ಮಾಡಿ ನೀವು ಕೇಶವನ್ನು ಡ್ರೈವರ್ ಬರ್ತೀರ ಅಮ್ಮ ಇದ್ದಿದ್ದು ಡಾಕ್ಟರ್ ಅಮ್ಮಗೆ ಸರಿ ಬನ್ನಿ ಸರ್ ಅಮ್ಮಗೆ ಕಿಡ್ನಿ ಹೋಗ್ತೀನಿ ಡಾಕ್ಟರ್ ಬಂಡೇರು ನನ್ನ 24 ಗಂಟೆ ಟೈಮ್ ಉಂಟು ಕಿಡ್ನಿ ದಾದನ ವ್ಯವಸ್ಥೆ ಹೊಡಿದೆ ಇಲ್ಲಿಂದ ಅಮ್ಮರನ್ನು ದಾದ ಮಣ್ಣೇರ ಕಿಡ್ನಿ ಈಡೇರಿಸಿ ನಿತ್ಯ ಕೊರಳೇತ ಅಮ್ಮನ ಮೂಕಿನ ಮದುವೆ ನಿತ್ಯನ ಕೊರಳೇತ ಹೋಗಿದ ಮದುವೆ ಅಂಡ ಹಣ ಏನು ಖರ್ಚಲ್ಲ ಮತ್ತೆ ಯಾವ ಬರ್ತ ಕಿಡ್ನಿ ದಿಕ್ಕಿಂದ ಇನ್ನ ಕಾಸು ಮತ್ತೊಂದು ದಾನ ಮಾಡ್ತಾರೆ ಅಪ್ಪಯ್ಯ ನಮ್ಮ ಟಿವಿ ಪೇಪರ್ ಕೂಡ ಬಾಂಗ ಅದಕ್ಕೆ ಏನು ಖರ್ಚಲ್ಲ ನಮ್ಮಲ್ಲಿ ಯಾವ ಬರ್ತ ಅವು ಬಿಟ್ಟು ಕಿಡ್ನಿಗೆ ಬರ್ತಾ ಹೆಂಚಿನ ಗಿಳಿಪಣ್ಣ ಹೆಂಚಿನ ಈ ಮಾತು ಇಂಥ ಮಾತಾರೆ ಬಲ್ಲಿ ನೋಡಿ ಕಿಡ್ನಿ ಕೊರಿಯರದಲ್ಲ ಎಲ್ಲ ಕಂಡಲ್ಲ ಮಲ್ಲಿಸಿ ಬೇರೆ ಹೋಗ್ತಾಗಲ್ಲ ವ್ಯವಸ್ಥೆ ಮಾಡ್ಕೊಂಡು ಕಾಸು ಕೊಡೋಣ ಕೊಡ್ತ ಈ ಕಾಲ ಕೂಪಿಗೆ ಬಲೆ ಉಳಿ ಏನು ಫ್ರಾಡ್ನಿಗೂ ಮಾಡಿ ಕಾಸು ಹಾಕೊಂಡು ಸಾಯ್ತೀರ ಅವನು ಅಮ್ಮನ ಅರ್ಥ ಬಂದು ಮುಖಗಳು ಆಸೆ ಸಾಯ್ತೀರ ಛೇ ಸಂತು ಹೆಂಚಿನಲ್ಲಿ ಅಮ್ಮಗಳು ಹೆಂಚಿನ ಗಡ್ಡೆ ಬಂದು ಇದು ಕಿಡ್ನಿಗೆ ಆದ ಬಂದಿದೆ ಕಿಡ್ನಿಗೆ ಮಂಡವೆ ಈ ಇಲ್ಲದ ನುಪ್ಪು ತಿಂದ್ರೆ ಯಾರು ಅಮ್ಮಗೆ ಕಿಡ್ನಿ ಯಾನ್ ಕೊಡ್ತಾರೆ ಈ ಅಮ್ಮನ ಇಂಚಾನೆಲ್ಲ ವರಿಪೋ ಆರ್ತಿ ಸಂತು ಈ ಇಲ್ಲದಕ್ಕಳು ನನ್ನ ನಾಯಕನ ಮಂತ್ರಲ್ಲ ಅವನು ಮಾತ್ರ ಮನಸ್ಸಿದ್ದೀವಂತೆ ಅಮ್ಮಗೆ ಕಿಡ್ನಿ ವರ್ಕಲ್ಲಿ ಬಂದಲ್ಲ ಈ ನಿಜವಾದ ಗ್ರೇಟ್ ಮ್ಯಾನ್ ಈ ನಿಜವಾದ ಗ್ರೇಟ್ ನಾನು ಸಂತು ಕಿಡ್ನಿ ಅಂತ ಹೇಳಿ ಕೊಡ್ರೆ ಹಾಪುಜ್ಯ ಐದು ಬ್ಲಡ್ ಗ್ರೂಪ್ ಅದ ಮ್ಯಾಚು ತೂಕ ಆಸ್ಪತ್ರೆಗೆ ಹೋಗಿ ತೂಕ ಈಗ ಬರ್ತಾರೆ ಹೋಯ್ ಹೋಯ್ ಡ್ರೈವರ್ பண்ணி நான் கேட்டறா ஆயே கிட்னி கொர்பேக ಹೊರಡು ಏ ಇರ್ನಾ
ಪುಣ್ಯ ನಮ್ಮ ದಾನ ಮಾಡ್ಕೊಡು. ಅಣ್ಣನೇ ಈ ಇಲ್ಲಡು ಬೇರೆ ಬಲ್ಯ ಆ ಎಂಚಲ ಮೂಗು ಮುಟ್ಟ ಜಿಂಜಾ ಒಂದೇ ಹೋಗ್ತೇನೆ ಕಾಸು ಕೊಟ್ಟು ಕೊಟ್ಟಾಡು ಒಬ್ಬ ಆ ಅಲ್ಲಾಸಿಗೆ ಹೋಗ್ತೇನೆ ಒಬ್ಬ ಈ ಆಸ್ತಿ ಪೂರ ನಮಕ್ಕೆ ಅದಕ್ಕೆ ದಾನ ಮಾಡ್ಕೊಡಿಯಾ? ಈಗ ಯಾನ್ ಕಣ್ಣಿಲ್ಲ ಅಂತ ಕೇಳಿ ಈ ಆಸ್ತಿ ಪೂರ ನಮಕ್ಕೆ ಸೇರೋದು. ಈಗ ಯಾನ್ ಕಣ್ಣಿಲ್ಲ ಅಂತ ಕೇಳಿದಾಗ ಈ ಆಸ್ತಿ ಬಂದು ಪೂರ ನಮ್ಮ ಕೈ ಈ ಆಸ್ತಿ ಪೂರ ನಮಕ್ಕೆ. ಇನ್ನು ಅಣ್ಣೆ ಈ ಇಲ್ಲದು ಪೆರಗಲ್ಲಿ ಅರೇನು ಇಲ್ಲದು ಬಿದೈ ಪಾಡು ಒಕ್ಕ ಈ ಆಸ್ತಿ ಮಾತ್ರ ನಮಕ್ಕೆ. ಸರಸ್ವತಿ ಮೇಡಮ್ ಬಂಜಿ ಬೇನೆ ಪಡೆದು ಆಸ್ಪತ್ರೆಗೆ ಸೇರ್ವೇರು ಆಂಡ ಬೊಕ್ಕ ಗೊತ್ತಾಪುಡು ಅರೆಗೆ ಕಿಡ್ನಿ ಫೇಲರ್ ಆತನ ಪಂದು ಅರೆಗೆ ಕಿಡ್ನಿದ ಅವಶ್ಯಕತೆ ಉಂಡು ಪಂದು ಗೊತ್ತಾನಗ ಅರ್ ನಮಗೆ ದಿಲೀಪ್ ಅರೆಗೆ ಕಿಡ್ನಿದ ವ್ಯವಸ್ಥೆ ಮಲ್ಪರೆ ದುಂಗು ಪಿರ ತೂಪೆ ಅಂಡ ದೇವರ ದಯಕ್ಕೆ ಕಿಡ್ನಿದ ವ್ಯವಸ್ಥೆ ಆದು ಇತ್ತೆ ಸರಸ್ವತಿ ಮೇಡಮ್ ಹುಷಾರಾದು ಇಲ್ಲದು ಬರ್ಪಿನ ಕೊಟ್ಟು. ಹಾಗೆ ಇಲ್ಲ ಹಾಗೆ
ಆಸ್ತಿ ಪೂರ ಹಿಂಗೆ ದಾಳ ಪೂರ ನೀಳೆ ಯಾದೆ ಪೂರ ನೀಳೆ ಎಲ್ಲ ಜನ್ಮ ಸಾರ್ಥಕ ಕೇಶವಣ್ಣ ಈ ಬಾರ ಬಂಡಿ ಕೇಶವಣ್ಣ ಈ ಕುಟುಂಬದ ಈ ರೀತಿಯ ಒಂದು ಕಲೆ ಈ ಗೋಚಿ ಕೇಶವಣ್ಣ ಇದು ಮಾತ್ರ ಒಟ್ಟಿಗೆ ಕೂಡು ಅಣ್ಣ ನಮ್ಮ